ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ ಕರಾವಳಿ ಕರ್ನಾಟಕದ ನಾಡಿಮಿಡಿತ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್, ಭದ್ರಾವತಿ ರೈಸ್, ಪ್ಯೂರ್ ಅಂಡ್ ಅಥೆಂಟಿಕ್ ಸ್ಪೈಸಸ್, ಪೋಸ್ಟ್ಮ್ಯಾನ್ ತೂರ್ದಾಲ್, ಮದುವೆ ಜವಳಿಗಳಿಗೆ ಹೆಸರಾಂತ ಮಳಿಗೆ ಸತ್ಯನಾಥ್ ಸ್ಟೋರ್ಸ್, ವಿಸ್ಮಯ ವಾಟರ್ ಪಾರ್ಕ್ ಕನ್ನೂರು, ನಾರನ್ಸ್ ಆ ಡೈಲಿ ಬ್ರೆಡ್ ಆ ಡೈಲಿ ಫುಡ್, ಲಲಿತಾ ಜ್ಯುವೆಲರಿ ಹಾಗೂ ಟೆಕ್ನಿಕಾ ಹೋಮ್ ಅಪ್ಲಯನ್ಸಸ್. ನಮ್ ಫ್ಯಾಮಿಲಿ ಹೆಲ್ತ್ ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ. ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್. ನಮಸ್ತೆ ವೀಕ್ಷಕರೇ, ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅರ್ಪಿಸುವ ನಮ್ಮ ಸದೃಶಿ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಇದರ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್, ಭದ್ರಾವತಿ ರೈ, ಪ್ಯೂರ್ ಅಂಡ್ ಅಥೆಂಟಿಕ್ ಸ್ಪೈಸಸ್, ಪೋಸ್ಟ್ಮ್ಯಾನ್ ತೂರ್ದಾಲ್, ಸತ್ಯನಾಥ್ ಸ್ಟೋರ್ಸ್ ಬ್ರಹ್ಮಾವರ, ವಿಸ್ಮಯ ವಾಟರ್ ಪಾರ್ಕ್ ಕಣ್ಣೂರು, ಲಲಿತಾ ಜ್ಯುವೆಲರೀಸ್, ನರನ್ಸ್ ಆ ಡೈಲಿ ಬ್ರೆಡ್ ಆ ಡೈಲಿ ಫುಡ್ ಹಾಗೂ ಟೆಕ್ನಿಕಾ ಹೋಮ್ ಅಪ್ಲಯನ್ಸಸ್. ಯಾವುದೇ ಕಾರ್ಯಕ್ರಮ ಇರಲಿ, ಮದುವೆ ಇರಲಿ, ಮನೆ ಒಕ್ಲಿರಲಿ, ಅಥವಾ ಯಾವುದೇ ಸ್ಪೆಷಲ್ ಕಾರ್ಯಕ್ರಮಗಳಿರಲಿ, ಅಥವಾ ಹೋಟ್ಲಿರಲಿ, ಮನೆ ಇರಲಿ, ಪಿ ಜಿ ಇರಲಿ, ಏನೇ ಇರಲಿ, ಎಲ್ಲ ಕಡೆ ಒಂದು ಕಾರ್ಯಕ್ರಮ ಅಥವಾ ಒಂದು ವಿಷಯ ಯಶಸ್ಸನ್ನು ಕಾಣಬೇಕು ಅಂತ ಹೇಳಿದ್ರೆ ಅಡುಗೆ ಅತ್ಯುತ್ತಮ ಪಾತ್ರವನ್ನು ವಹಿಸುತ್ತದೆ. ಸೊ ಇವತ್ತು ನಮ್ಮ ಅಡುಗೆ ಮನೆಯಲ್ಲಿ ಬಂದಿರುವಂತಹ ಅತಿಥಿ ಶ್ರೀಮತಿ ರೇಣುಕಾ ಅವರು ಯಾವ ರೀತಿಯ ಹೊಸ ರುಚಿಯನ್ನು ನಮಗೆ ಹೇಳಿಕೊಡ್ತಾರೆ ಅಂತ ನೋಡೋಣ ಬನ್ನಿ. ನಮಸ್ತೆ ರೇಣುಕಾ ಅವರೇ. ನಮಸ್ತೆ. ನಮ್ಮ ಸವಿರುಚಿ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ನಿಮಗೆ. ಥ್ಯಾಂಕ್ ಯು. ಏನು ಮಾಡ್ತಾ ಇದ್ದೀರಾ? ಹೀರೆಕಾಯ್ದು ಬಜ್ಜಿ. ಓಕೆ, ಇವತ್ತು ನಮ್ಮ ಅಡುಗೆ ಮನೆಯಲ್ಲಿ ಹೀರೆಕಾಯಿಯ ಬಜ್ಜಿಯನ್ನು ಮಾಡಿ ತೋರಿಸ್ತಾ ಇದ್ದೀರಾ. ಯೂಶ್ವಲಿ ನೀವು ಮನೆಯಲ್ಲಿ ಅಂದರೆ ಹೌಸ್ ವೈಫಾ ಅಥವಾ ಏನಾದರೂ ಮನೆಯಲ್ಲಿ ಟೈಲರಿಂಗ್? ಓಕೆ, ಓಹೋ, ಟೈಲರಿಂಗ್ ಎಲ್ಲ ಮಾಡ್ಕೊಳ್ತಾ ಇದ್ದೀರಾ. ನೈಸ್. ಸೊ ಇವಾಗೆಲ್ಲ ಟೈಲರಿಂಗಿಗೆ ತುಂಬ ಬೇಡಿಕೆಗಳು ಅಲ್ವಾ? ಡಿಫರೆಂಟ್ ಡಿಸೈನ್ಸ್ ಎಲ್ಲ ಜಾಸ್ತಿ ಚಾಲ್ತಿಯಲ್ಲಿದೆ. ಓಕೆ, ಗ್ರೇಟ್ ವರ್ಕ್ ಮಾಡ್ತಾ ಇದ್ದೀರಾ. ಸರಿ, ಹೋಗೋಣ ಹೀರೆಕಾಯಿ ಬಜ್ಜಿ. ಓಕೆ ಮೇಡಮ್. ಸೊ ಮೇಡಮ್, ಇವತ್ತೀಗ ಹೀರೆಕಾಯಿಯ ಬಜ್ಜಿ ಅದರ ಜೊತೆಗೆ ಅದರ ಚಟ್ನಿ ಮಾಡ್ತಾರೆ ಅಂತ ಹೇಳಿದ್ರಿ. ಸೊ ಏನೆಲ್ಲ ಬೇಕು ಸಾಮಗ್ರಿಗಳು ಅಂತ ಹೇಳ್ತೀರಾ? ಓಕೆ, ಸರಿ. ಮಸಾಲೆನ ಫಸ್ಟ್ ಹುರ್ಕೊಳ್ತಾ ಇದ್ದೀರಾ? ಫಸ್ಟ್ ಮೆಣಸು ಓಕೆ ಹುರ್ಕೊಳ್ಬೇಕು. ಹೌದಾ? ಸೊ ಎಣ್ಣೆ ಹಾಕಿ ಹುರ್ಕೊಳ್ತೀರಾ ಅಥವಾ ಹಾಗೆ? ಫೈನ್. ಸೊ ಎಷ್ಟು ಮೆಣಸನ್ನು ಹಾಕೊಂಡಿದ್ದೀರಾ? ನಮಗೆ ಖಾರ ಎಷ್ಟು ಬೇಕು ಅಷ್ಟು. ಖಾರ ಜಾಸ್ತಿ ಬೇಕಂದ್ರೆ ಸ್ವಲ್ಪ ಜಾಸ್ತಿ ಹಾಕೊಳ್ಬೋದು. ಇಲ್ಲಿ ಸ್ವಲ್ಪ ಖಾರ ಕಡಿಮೆನಲ್ವಾ? ಹೌದು. ನಮ್ಮ ಆಚೆ ಇದ್ರೆ ಸ್ವಲ್ಪ ಖಾರ ಜಾಸ್ತಿ. ಹೌದು, ನಮ್ಮ ದಕ್ಷಿಣ ಕನ್ನಡದಲ್ಲಿ ಸ್ವಲ್ಪ ಖಾರ ಕಡಿಮೆ. ಉತ್ತರ ಕನ್ನಡಕ್ಕೆ ಹೋಲಿಸಿದ್ರೆ ಖಾರ ಕಡಿಮೆ, ಖಡಕ್ ಕಡಿಮೆ. ತುಂಬ ಮೃದು ಹೃದಯಗಳು ನಾವು ಅಲ್ವಾ? ಹಾಗಂತ ನಿಮ್ಗಲ್ಲ ಅಂತ ಹೇಳಿದ್ದಲ್ಲ. ಸೊ ಎಣ್ಣೆ ಇಲ್ಲದೆ ಇದು ಫಸ್ಟ್ ಎಣ್ಣೆ ಇಲ್ಲದೇನೆ ಮಾಡ್ಕೊಳ್ಬೇಕು ಸರ್. ಯೂಶಲಿ ನಮ್ಮ ಕಡೆ ಎಲ್ಲ ಅದಕ್ಕೆ ಆಯಿಲ್ ಹಾಕಿನೇ ಹುರ್ಕೊಂಡು ಅಭ್ಯಾಸ, ಅದಕ್ಕೆ ಕೇಳಿದೆ. ಈ ಮೆಣಸಿನಕ್ಕಿಂತ ಇನ್ನೊಂದು ಚಿಕ್ಕದ ಮೆಣಸು ಸಿಗ್ತದೆ, ಗಾಂಧಾರಿ ಮೆಣಸು ಅಂತೇವೆ ನಾವು. ಅದು ಹಾಕಿದ್ರೆ ಚೆನ್ನಾಗಿರುತ್ತೆ. ಅದು ಖಡಕ್ ಖಾರ. ಒಂದು ಬೌಲ್ ಕೊಡಿ ತೆಗಿಲಿಕ್ಕೆ. ಒಂದು ಸಪರೇಟ್ ಆಗಿ ಪ್ಲೇಟಲ್ಲಿ ಇಟ್ಕೊಳ್ಳೋದಾ? ಹಾಗೆ. ಸೊ ಎಲ್ಲವನ್ನ ಫ್ರೈ ಮಾಡ್ತಾ? ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ. ಓಕೆ ಓಕೆ. ಈಗ ಸ್ವಲ್ಪ ಆಯಿಲ್ ಬೇಕು. ಓಕೆ. ಸೊ ನಮ್ಮ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲನ್ನು ಹಾಕ್ತಾ ಇದ್ದೇನೆ. ಎಷ್ಟು ಬೇಕು ನೋಡಿ. ಸಾಕು ಸಾಕು. ಇದು ನೀರಲ್ಲಿ ಬೇಯಿಸಿದ್ರೂ ಸಹ ಒಳ್ಳೇದಾಗ್ತದೆ. ಅದರೊಟ್ಟಿಗೆ ಬದನೆ ಹಾಕಿ ಚಟ್ನಿ ಮಾಡಿದರೆ ಒಳ್ಳೇದಾಗ್ತದೆ. ಸರಿ. ಸೊ ಈಗ ನೀವು ಜಸ್ಟ್ ಬಾಡಿಸಿ ನೆಕ್ಸ್ಟ್ ಚಟ್ನಿ ಮಾಡ್ತಾ ಇದ್ದೀರಾ. ಸೊ ಇನ್ನೊಂದು ವಿಧಾನ ಕೂಡ ಈಗ ನೀವು ಹೇಳಿದ್ರಿ, ಅದನ್ನು ನೀರಲ್ಲಿ ಬೇಯಿಸಿ ಓಕೆ ನೀರು ತೆಗೆದ್ಬಿಟ್ಟು ಕಡಿಬಹುದು.
ಸೊ ಹೀರೆಕಾಯಿ ತುಂಬಾ ಒಳ್ಳೇದು ಅಂತ ಹೇಳ್ತಾರೆ ಆರೋಗ್ಯಕ್ಕೆ ಅಲ್ವಾ? ಇದು ಯಾವಾಗಲೂ ತೆಂಗಿನಕಾಯಿ ಚಟ್ನಿ ಹಾ ತಿಂದು ತಿಂದು ಬೇಸರ ಆದರೆ ಹೌದು, ಇದು ಮಾಡ್ಕೊಳ್ಬೋದು. ಸ್ಪೆಷಲ್ ಆಗಿ ಮಾಡ್ಬೋದು. ಅದೇ ರೀತಿ ಮಕ್ಕಳಿಗೆ ಯಾವಾಗಲೂ ಇಷ್ಟನೇ ಆಗೋದಿಲ್ಲ ಈ ಹೀರೆಕಾಯಿ ಅಂತ ಹೇಳುವಂಥದ್ದು. ಸೊ ಈ ತರ ಮಾಡೋದ್ರಿಂದ ಚಟ್ನಿ ಎಲ್ಲ ಮಾಡಿ ಅವರಿಗೆ ಆ ಪೋಷಕಾಂಶ ತಲುಪುವ ಹಾಗೆ ಮಾಡ್ಲಿಕ್ಕೆ ಅದೊಂದು ಸುಲಭ ಉಪಾಯ ಅಂತ ಅನ್ಕೊಂಡಿದ್ದೇನೆ. ಇದರಲ್ಲೇ ತೆಗಿಯುವ, ಸೈಡಿಗೆ ತೆಗಿಯೋಣ. ಸೈಡಿಗೆ ತೆಗಿಯುವ. ಸೊ ಇದು ಫ್ರೈ ಆಗಿದ್ದು ಸಾಕು ಅಲ್ವಾ? ಸಾಕು ಅಂತ, ಸಾಕು. ಸ್ವಲ್ಪ ಎಳ್ಳು ಎಳ್ಳು ಬೇಕು. ಹೌದು. Okay. ಬಿಳಿ ಎಳ್ಳನ್ನ ಹಾಕ್ತಾ ಬಿಳಿ ಇದ್ದೀವಿ. ಎಳ್ಳನ್ನು ಹಾಕಬೇಕು. ಓಕೆ. ಸೊ 1 ಚಮಚದಷ್ಟು ತಗೊಂಡಿದ್ದೀರಾ ಅಂತಲ್ಲ? ದೊಡ್ಡ ಎರಡು ಎರಡು ಸ್ಪೂನ್ ಸ್ಪೂನ್ ತಗೊಂಡಿದ್ದೇನೆ. ಗ್ಯಾಸ್ ಆಫ್ ಮಾಡುವ. ಆಫ್ ಮಾಡೋದಾ? ಸೊ ಅದು ಸ್ವಲ್ಪ ಜಸ್ಟ್ ಸ್ವಲ್ಪ ಬಿಸಿ ಆಗ್ಲಿಕ್ಕೆ ಅಷ್ಟೇ. ಓಕೆ, ಆ ಒಂದು ವಾಸನೆ ಹೋಗ್ಬೇಕು ಅಂತ ಹೋಗ್ಬೇಕು ಅಂತ ಹೇಳಿ ಅಷ್ಟೇ. ಅಲ್ವಾ? ಹೌದು. ಸರಿ ಸರಿ. ಇದನ್ನು ಅದಕ್ಕೆ ತೆಗಿ. ಹಾಂ. ಸೊ ಸ್ವಲ್ಪ ಹೀರೆಕಾಯಿ, ಒಂದಷ್ಟು ಹೀರೆಕಾಯಿ ತಗೊಂಡಿದ್ದೀರಾ ಇಲ್ಲಿ ಇವಾಗ? ಹೌದು. ಅರ್ಧ ತಗೊಂಡಿದ್ದೀರಾ? ಅರ್ಧ ತಗೊಂಡು, ಸಣ್ಣದಲ್ಲಿ ಅರ್ಧ ತಗೊಂಡು. ಸರಿ. ಸೊ ಸಣ್ಣದರಲ್ಲಿ ಅರ್ಧ ಹೀರೆಕಾಯಿ, ಅದನ್ನು ಪೀಸ್ ಪೀಸ್ ಮಾಡಿ ಫ್ರೈ ಮಾಡಾಯಿತು. 3 ರಿಂದ 4 ಮೆಣಸನ್ನು ಫ್ರೈ ಮಾಡಾಯಿತು. ಅದೇ ರೀತಿ 2 ಸ್ಪೂನ್ ಎಳ್ಳು, ಅದರಲ್ಲೂ ಬಿಳಿ ಎಳ್ಳನ್ನು ಫ್ರೈ ಮಾಡಿ ಇಟ್ಕೊಂಡಿದ್ದೇವೆ ಇವಾಗ. ಸೊ ಜಾರು ಸ್ಪೂನ್. ಯಾ. ಅದಕ್ಕೆ ತೆಂಗಿನಕಾಯಿ ಪೀಸ್ ಮಾಡ್ಕೊಂಡಿದ್ದೇನೆ. ಸೊ ತೆಂಗಿನ ತುರಿ ಅಲ್ವಾ? ತೆಂಗಿನ ತುರಿ ಹಾಕಿ ಓಕೆ. ತೆಂಗಿನಕಾಯಿನೂ ಹಾಕಬಹುದು ಅಥವಾ ಈ ಕೊಬ್ಬರಿನೂ ಹಾಕಬಹುದಾ? ಹಾಗೇನಾದ್ರೂ ಕೊಬ್ಬರಿ, ಒಣ ಕೊಬ್ಬರಿ ಸಹ ಹಾಕ್ಬೋದು, ಟೇಸ್ಟ್ ಬರುತ್ತಲ್ಲ. ಯೂಶಲಿ ಯಾಕೆ ಕೇಳಿದೆ ಅಂದ್ರೆ ಉತ್ತರ ಕನ್ನಡದಲ್ಲಿ ಜಾಸ್ತಿ ಒಣ ಕೊಬ್ಬರಿಯನ್ನು ಯೂಸ್ ಮಾಡ್ತಾರಲ್ಲ. ಇದು ನಮ್ಮ ಚೆಪ್ಪುಟಾಣಿ ಹೇಳುದು, ಇಲ್ಲಿ ಹುರಿಗಡ್ಲೆ ಕರೆಕ್ಟ್. ಸೊ ಅದೊಂದಿಷ್ಟು 1 ಸ್ಪೂನ್ ಹಾಕಿದ್ದೀರಾ? ಒಂದು ಬೆಳ್ಳುಳ್ಳಿ. ಓಕೆ. ಉಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು. ಇದು ಮತ್ತೆ ಎಲ್ಲ ಹುರಿದದ್ದು. ಹಾಂ. ಸೊ ಒಟ್ಟಿಗೆ ಮಿಕ್ಸ್ ಮಾಡಿ ಕಡಿದ್ರಾಯ್ತು. ಸರಿ. ಸ್ವಲ್ಪ ನೀರು ಹಾಕ್ಲಿಕ್ಕೆ, ಜಾಸ್ತಿ ಇಲ್ಲ. ಸರಿ. ಫಸ್ಟಿಗೆ ಹಾಕೋದಾ ನೀರು? ಸ್ವಲ್ಪ ಹಾಕಿ. ಸಾಕಲ್ಲ? ಒಳ್ಳೆ ಸಣ್ಣ ಆಗ್ಬೇಕಾ? ಈಗ ಒಗ್ಗರಣೆ ಹಾಕುವ. ಹಾಂ ಸರಿ. ಫಸ್ಟ್ ಅದನ್ನ ಬೌಲಲ್ಲಿ ಹಾಕಿ ಅದರ ನಂತರ ಒಗ್ಗರಣೆ ಹಾಕುವ? ಇಲ್ಲ, ಡೈರೆಕ್ಟ್. ಫೈನ್, ಓಕೆ. ಸೊ ಮತ್ತೊಮ್ಮೆ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅನ್ನು ಹಾಕ್ತಾ ಇದ್ದೇನೆ. ನೋಡಿ, ಸಾಕು. ಒಗ್ಗರಣೆಗೆ ಏನಾದರೂ ಸ್ಪೆಷಲ್ ಆಗಿ ಹಾಕ್ತೀರಾ? ಏನಾದರೂ ಬೇರೆ? ಉದ್ದಿನಬೇಳೆ ಅಷ್ಟೇ. ಓಕೆ. ಚಟ್ನಿನೇ ತುಂಬ ಸ್ಪೆಷಲ್ ಆಗಿತ್ತಲ್ಲ, ಅದಕ್ಕೆ ಕೇಳಿದೆ ಇದಕ್ಕೇನಾದರೂ ಹಾಕ್ತೀರಾ, ಏನಾದರೂ ಸ್ಪೆಷಲ್ ಆಗಿ ಅಂತ ಹೇಳಿ. ಸೊ ಎಣ್ಣೆ ಬಿಸಿ ಆಯಿತು ಇವಾಗ. ಹೌದು, ಅದಕ್ಕೆ ಉದ್ದಿನಬೇಳೆ. ಹಾಂ. ಸೊ 1 ಸ್ಪೂನಷ್ಟು ಉದ್ದಿನಬೇಳೆ ಮತ್ತು ಬ್ಯಾಡಗಿ ಮೆಣಸನ್ನು ತಗೊಂಡಿದ್ದೀರಿ ಅಲ್ವಾ? 1 ಬ್ಯಾಡಗಿ ಮೆಣಸು ಮತ್ತು ಕರಿಬೇವು ಸೊಪ್ಪು. ಓಕೆ. ಸಾಸಿವೆ ಬೇಡ. ಉದ್ದಿನಬೇಳೆ ಒಳ್ಳೆ ಕೆಂಪಗಾಯಿತು. ಸೊ ಸ್ಮೆಲ್ ಅದೇ ರೀತಿ ಬಿಡ್ತಾ ಇದೆ ಅಲ್ವಾ? ಆಫ್ ಮಾಡೋದ? ಇದು ಬೇಕಿದ್ರೆ ಸ್ವಲ್ಪ ನೀರು ಹಾಕಿ ಉದ್ದ ಮಾಡ್ಕೊಳ್ಳಿ. ಹೌದು, ನಮ್ಗೆ ಯಾವ ಥರ ಬೇಕೋ ಆ ಥರ. ಗಟ್ಟಿ ಬೇಕಿದ್ರೆ ಗಟ್ಟಿ, ಉದ್ದ ಬೇಕಿದ್ರೆ ಉದ್ದ. ಹಾಗೆ ನಮ್ಮ ಹೀರೆಕಾಯಿ ಚಟ್ನಿ ರೆಡಿ.
ಓಕೆ, ಘಮಿಸ್ತಾ ಇರುವಂತಹ ಹೀರೆಕಾಯಿ ಚಟ್ನಿ, ಸ್ಪೆಷಲ್ ಆಗಿ ಹೀರೆಕಾಯಿಂದ ಮಾಡಿರುವಂಥ ಚಟ್ನಿ ರೆಡಿ ಆಗಿದೆ ಅಲ್ವಾ? ಥ್ಯಾಂಕ್ ಯು ಸೋ ಮಚ್ ಫಾರ್ ದಿಸ್ ಸ್ಪೆಷಲ್ ರೆಸಿಪಿ ಮೇಡಮ್. ಥ್ಯಾಂಕ್ ಯು. ಸೊ ವೀಕ್ಷಕರೇ, ಶುಚಿಯಾದಂತಹ ಅದೇ ಘಮಿಸ್ತಾ ಇರುವಂಥ ಹೀರೆಕಾಯಿಯ ಚಟ್ನಿ ರೆಡಿಯಾಗಿದೆ. ಇದನ್ನ ಯಾವ ರೀತಿ ಮಾಡೋದು ಅಂತ ನೋಡ್ಕೊಂಡು ಬರೋಣ ಬನ್ನಿ. ಹೀರೆಕಾಯಿ ಚಟ್ನಿ ತಯಾರಿಸುವ ವಿಧಾನ. ಮೊದಲಿಗೆ ಹಸಿಮೆಣಸನ್ನು ಹುರಿಯಿರಿ. ನಂತರ ಸ್ವಲ್ಪ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅನ್ನು ಬಿಸಿ ಮಾಡಿಕೊಂಡು ಹೆಚ್ಚಿದ ಹೀರೆಕಾಯಿಯನ್ನು ಹುರಿದಿಟ್ಟುಕೊಳ್ಳಿ. ಆನಂತರ ಅದೇ ಎಣ್ಣೆಯಲ್ಲಿ 2 ಚಮಚದಷ್ಟು ಬಿಳಿ ಎಳ್ಳನ್ನು ಸೇರಿಸಿ ಹುರಿಯಿರಿ. ಸ್ವಲ್ಪ ತಣ್ಣಗಾದ ನಂತರ ತೆಂಗಿನ ತುರಿ, ಹುರಿಗಡಲೆ 1 ಚಮಚದಷ್ಟು, 4 ರಿಂದ 5 ಎಸಳು ಬೆಳ್ಳುಳ್ಳಿ, ರುಚಿಗೆ ಅನುಸಾರವಾಗಿ ಉಪ್ಪು, ಸ್ವಲ್ಪ ನೀರು ಸೇರಿಸಿ ನುಣ್ಣಗೆ ರುಬ್ಬಿಕೊಳ್ಳಿ. ಕೊನೆಯಲ್ಲಿ ಸ್ವಲ್ಪ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ನಲ್ಲಿ ಉದ್ದಿನ ಬೇಳೆ, ಒಣಮೆಣಸು ಹಾಗೂ ಕರಿಬೇವು ಹಾಕಿ ಒಗ್ಗರಣೆ ಮಾಡಿಕೊಂಡರೆ ರುಚಿಕರ ಹೀರೆಕಾಯಿ ಚಟ್ನಿ ಸವಿಯಲು ಸಿದ್ಧ. ಸೊ ವೀಕ್ಷಕರೇ, ಹೀರೆಕಾಯಿಂದ ಯಾವ ರೀತಿ ರುಚಿಯಾಗಿ ಚಟ್ನಿಯನ್ನ ಮಾಡೋದು ಅಂತ ನೋಡ್ಕೊಂಡು ಬಂದಾಯ್ತು. ಇನ್ನು ಹೀರೆಕಾಯಿ ಬಜ್ಜಿ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ ಒಂದು ಪುಟ್ಟ ವಿರಾಮದ ನಂತರ. ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅರ್ಪಿಸುವ ನಮ್ಮ ಸಬರುಚಿ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ ವೀಕ್ಷಕರೇ. ಇದರ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್ ಭದ್ರಾವತಿ, ರೈಸ್ ರವರ ಪ್ಯೂರ್ ಅಂಡ್ ಅಥೆಂಟಿಕ್ ಸ್ಪೈಸಸ್, ಪೋಸ್ಟ್ಮ್ಯಾನ್ ತೂರ್ದಾಲ್, ಸತ್ಯನಾಥ ಸ್ಟೋರ್ಸ್ ಬ್ರಹ್ಮಾವರ, ವಿಸ್ಮಯ ವಾಟರ್ ಪಾರ್ಕ್ ಕಣ್ಣೂರು, ನರನ್ಸ್ ಆರ್ ಡೈಲಿ ಬ್ರೆಡ್ ಆರ್ ಡೈಲಿ ಫುಡ್, ಲಲಿತಾ ಜ್ಯುವೆಲ್ಲರೀಸ್ ಹಾಗೂ ಟೆಕ್ನಿಕಾ ಹೋಮ್ ಅಪ್ಲಯನ್ಸಸ್. ಬಿಸಿಯಾದಂಥ ಹೀರೆಕಾಯಿ ಬಜ್ಜಿಯನ್ನು ಹೇಗೆ ಮಾಡೋದು ಅಂತ ಹೇಳಿಕೊಡ್ತಾರಂತೆ ನಮ್ಮ ರೇಣುಕಾ ಮೇಡಮ್ ಅವರು. ಹೇಗೆ ಮಾಡೋದು ಅಂತ ಕಲ್ತ್ಕೊಡೋಣ ಬನ್ನಿ. ಸೊ ಇವಾಗ ಏನು ಬೇಕು ಮೇಡಮ್, ಯಾವ ರೀತಿ ಮಾಡೋದು? ಸರಿ, ಸೊ ನೀವು ಆವಾಗಲೇ ಅದನ್ನು ಹೀರೆಕಾಯಿನ ಪೀಸ್ ಮಾಡಿ ತೊಗೊಂಬಂದಿದ್ದೀರಾ ಅಂತ ಅನ್ಕೋತೀನಿ. ಸೊ ಸೊ ಹೆಲ್ದಿ ಆ್ಯಂಡ್ ಟೇಸ್ಟಿ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲನ್ನು ಹಾಕ್ತಾ ಇದ್ದೇನೆ. ಸೊ ಇವಾಗ ಎಣ್ಣೆ ಹಾಕಿ ಆಯಿತು. ಎಣ್ಣೆ ಬಿಸಿ ಆಗೋ ತನಕ ಕಾಯಬೇಕಾಗತ್ತೆ. ಬೇಡ, ಮಿಕ್ಸ್ ಮಾಡಿ. ಓಕೆ, ಫೈನ್. ಸೊ ಯಾ, ಸೊ ಹೀರೆಕಾಯಿನ ಆಲ್ರೆಡಿ ನೀವು ಕಟ್ ಮಾಡಿಬಿಟ್ಟು ಸ್ಲೈಸ್ ಮಾಡಿಬಿಟ್ಟು ತಗೊಂಡು ಬಂದಿದ್ದೀರಾ. ಫೈನ್. ಸರಿ, ಇದು ಕಡಲೆ ಹಿಟ್ಟು. ಹೌದೌದು. ಓಕೆ, ಸೊ ಪೋಡಿ, ನಮ್ಮಲ್ಲಿ ಇದಕ್ಕೆ ಪೋಡಿ ಅಂತ ಹೇಳ್ತಾರೆ. ಕಡಲೆ ಹಿಟ್ಟಲ್ಲಿ ಏನಾದರೂ ಮಿಕ್ಸ್ ಮಾಡಿ ನಾವು ಎಣ್ಣೆಗೆ ಹಾಕ್ಬಿಟ್ರೆ ಯೂಶುವಲಿ ನಾವು ಪೋಡಿ ಅಂತ ಹೇಳೋದು. ಇದು ಗೋಧಿ ಹಿಟ್ಟು. ಸೊ 1 ಕಪ್ನಷ್ಟು ಕಡಲೆ ಹಿಟ್ಟನ್ನು ಹಾಕಿದ್ದೀರಿ, ಒಂದು ಅರ್ಧ ಕಪ್ನಷ್ಟು ಗೋಧಿ ಹಿಟ್ಟು. ಅಕ್ಕಿ ಹಿಟ್ಟು ಸಹ ಮಿಕ್ಸ್ ಮಾಡ್ಕೊಳ್ಬೋದು ಬೇಕಿದ್ರೆ. ಓಕೆ, ಕ್ರಿಸ್ಪಿಯಾಗಿ ಬರ್ತದೆ ಅಂತ ಹೇಳೋ ಲೆಕ್ಕದಲ್ಲಿ. ಇದು ಕಾರ್ನ್ಫ್ಲೋರ್. ಓಕೆ, ಕಾರ್ನ್ಫ್ಲೋರ್. ಸೊ ಹೆಲ್ದಿ ಆ್ಯಂಡ್ ಟೇಸ್ಟಿ ಆಗಿರುವಂಥ ಕಾರ್ನ್ಫ್ಲೋರನ್ನು ಹಾಕ್ತಾ ಇದ್ದೀರಾ. ಸರಿ, ಸೊ ಅದು ಅಷ್ಟು 2 ರಿಂದ 3 ಸ್ಪೂನ್ ಹಾಕಿದ್ರಿ. 2 ಸ್ಪೂನ್. ಇದು ಸಣ್ಣ ರವೆ. ಹಾಂ, ಬಾಂಬೆ ರವೆ. ಫೈನ್. ಓಕೆ, ಒಳ್ಳೆ ಗರಿಯಾಗಿ ಬರ್ತದೆ ಅಂತ. ಸ್ವಲ್ಪ ಉಪ್ಪು, ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾ ಇದ್ದೀರಾ. ಸೊ ಹೀಗೆ ಡಿಫ್ರೆಂಟ್ ಆಗಿರೋ ಅಡುಗೆನ ನೀವು ಮನೇಲಿ ಮಾಡ್ತಾ ಇರ್ತೀರಿ ಅಂತ ಅನ್ಕೋತೀನಿ ಅಲ್ವಾ? ಇದು ಓಂಕಾಳು ಅಂತ. ಓಕೆ, ಇಲ್ಲಿ ನಮ್ಮ ಆಚೆ ಅಜ್ವಾನ ಹೇಳ್ತಾರೆ. ಸ್ವಲ್ಪ ಮಾಡಿ ಹಾಕ್ಬೇಕು. ಹೌದು, ಅದರದ್ದು ಅರೋಮಾ ಬಿಡ್ತದೆ ಅಂತ. ಸ್ವಲ್ಪ ನೀರು. ಓಕೆ, ಸೊ ಎಷ್ಟು ಬೇಕು ನೋಡಿ. ಹಾಕಲು ಮತ್ತೆ ಬೇಕಿದ್ರೆ ಹಾಕಿ. ಹೌದು. ಸೊ ಇದಕ್ಕೆ ಖಾರಕ್ಕೆ ಏನಾದರೂ ಬೇಕಾ? ನಮ್ಮದು ಮೆಣಸಿನ ಹುಡಿ ಹಾಕ್ಬೋದು. ಓಕೆ, ಯೂಶುವಲಿ ನೀವು ಹಾಗೆ ಮಾಡ್ತೀರಾ? ಹಾಗೆ ಮಾಡ್ತಾ ಇದ್ದೀನಿ. ಹೌದಾ? ವಾವ್, ಡಿಫ್ರೆಂಟ್ ಆಗಿದೆ ರೀ ನಿಮ್ಮ ಅಡಿಗೆ. ಪೋಡಿ ಅಂತ ಹೇಳಿದ್ರಲ್ಲ, ನೀವು ಹೇಳಿದ್ರಲ್ಲ ನಮ್ಮ ದಕ್ಷಿಣ ಕನ್ನಡದ ಸ್ಮೂತ್ ಖಾರ ತಿನ್ನೋದಿಲ್ಲ ಅಂತ. ಸೊ ನೈಸ್. ಯೂಶುವಲಿ ನಮ್ಮ ಕಡೆ ಪೋಡಿ ಅಂತ ಹೇಳಿದ್ರೆ ನಾವು ಕಡಕ್ಕೆ ಮಾಡ್ತೇವೆ, ಅದು ಎಣ್ಣೆಲಿ ಹುರಿದು
ಅದು ಮತ್ತೆ ಕಾಯಿಸಿ ಆದ ನಂತರ ಎಷ್ಟು ಕಷ್ಟ ಆಗುತ್ತಲ್ಲ ಅಂತೇಳಿ ನಾನು ಹೇಳಿದೆ ಅಂತೇಳಿ ನೀವು ಮೆಣಸಿನ ಹುಡಿ ಹಾಕ್ತಾ ಇಲ್ವಾ ಏನು? ಹಾಗೇನಿಲ್ಲ, ಇದು ಸ್ವಲ್ಪ ಚಪ್ಪೆ ಇರಲಿ ಅಂತ. ಹಾಗೆ. ಚಟ್ನಿ ಖಾರ ಉಂಟಲ್ಲ ಹಾಗೆ. ಹೌದು ಹೌದಪ್ಪ, 4 ಮೆಣಸು ಹಾಕಿದ್ದೀರಾ, ಖಡಕ್ ಖಾರ ಇರುತ್ತದೆ. ಇನ್ನು ಕಾಯ್ಬೇಕಾ? ಹೌದು, ಇನ್ನು ಸ್ವಲ್ಪ ಕಾಯ್ಬೇಕಲ್ವಾ? ಹೌದು. ಓಕೆ, ನೀವು ಮತ್ತೆ ಬೇರೆ ತರಹದ ಏನಾದರೂ ಅಡಿಗೆ ಮಾಡುವಂಥದ್ದನ್ನ ಹೇಳ್ಬೋದಾ? ಐ ಮೀನ್ ಯಾವ ರೀತಿ ಅಡಿಗೆಗಳನ್ನು ಮಾಡ್ತೀರಿ ಮನೆಯಲ್ಲಿ? ಮನೆಯಲ್ಲಿ ತುಂಬ ರೊಟ್ಟಿ ಮಾಡ್ತೇವೆ, ಚಪಾತಿ ಮಾಡ್ತೇವೆ, ದೋಸೆ, ಪಡ್ಡು, ಇಡ್ಲಿ, ಓಕೆ ಕಡುಬು. ನಿಮ್ಮ ಇಲ್ಲಿ ಪುಂಡಿ ಹೇಳ್ತೀರಿ, ನಾವು ಕಡುಬು ಹೇಳ್ತೇವೆ. ಓಕೆ, ಹಾಗೆಲ್ಲ ಮಾಡ್ತೇವೆ. ನಮ್ಮಲ್ಲಿ ನಾವು ಹೌದು ಪುಂಡಿ ಅಂತ ಹೇಳ್ತೇವೆ. ಕಡುಬು ಅಂದ್ರೆ ಇನ್ನೊಂದು ಬರ್ತದೆ, ಎಲೆಯಲ್ಲೆಲ್ಲ ಸುತ್ತಿ ಎಲೆಯಲ್ಲಿ ಮಾಡ್ತೇವೆ ಬರ್ತದಲ್ಲ, ಹಾ. ಕಡುಬು ಅಂತ ಹೇಳಿ. ಸೊ ನಿಮ್ ಕಡೆ ರೊಟ್ಟಿ ಜಾಸ್ತಿ, ಖಡಕ್ ರೊಟ್ಟಿ ತಡ್ತಾ ಇರ್ತೀರಾ ಅಲ್ವಾ? ರೊಟ್ಟಿ ಜಾಸ್ತಿ. ಸೊ ಹಾಗಾಗಿ ನೀವು ತುಂಬಾ ಸ್ಟ್ರಾಂಗ್. ಎಣ್ಣೆ ಬಿಸಿ ಆಯ್ತು ಅಂತ ಬಿಸಿ ಅನ್ಕೋತೀನಿ. ಆಯ್ತು ಅಂತ. ಹೌದು. ಸೊ ಹೀರೆಕಾಯಿ ಸಿಪ್ಪೆನ ತೆಗೆದು ಸಿಪ್ಪೆಯನ್ನು ತೆಗೆದು ಅದನ್ನ ಸಣ್ಣಕ್ಕೆ ಸ್ಲೈಸ್ ಆಗಿ, ಜೋರ ಇರ್ಲಿ ಅಲ್ವಾ? ಸ್ವಲ್ಪ ಇದೇ ಥರ ಬದನೆ, ಬಟಾಟೆ ಹಾ ಮಾಡ್ಬೋದು. ಬದನೆದು ಸಹ ಒಳ್ಳೇದಾಗ್ತದೆ. ಹೌದು, ಬದನೆ, ಬಟಾಟೆ, ನೀರುಳ್ಳಿ, ಮತ್ತೆ ಸೌತೆಕಾಯಿ ಓಕೆ. ಚೆನ್ನಾಗಿ. ಸೌತೆಕಾಯಿ, ಹೌದು, ಮುಳ್ಳು ಸೌತೆಕಾಯಿ ಮಾಡ್ತೀರಾ? ಮುಳ್ಳು ಸೌತೆಕಾಯಿ ಹೌದಾ? ವಾವ್, ನಾನು ಫಸ್ಟ್ ಟೈಮ್ ಕೇಳಿದ್ದು. ಒಳ್ಳೇದಾಗ್ತದೆ ಅದು. ಚೆನ್ನಾಗಾಗ್ತದಾ? ಮುಳ್ಳು ಸೌತೆಕಾಯಿ ಮತ್ತೆ ಇನ್ನೊಂದು ಗಟ್ಟಿ ಸೌತೆ ಬರ್ತದೆ, ಹಾ. ಗಟ್ಟ ಸೈಡ್ ಘಟ್ಟ ಸೈಡ್ ಒಳ್ಳೇದಾಗ್ತದೆ. ಈವನ್ ಕ್ಯಾಪ್ಸಿಕಮ್ ಕೂಡ ಚೆನ್ನಾಗಿ. ಕ್ಯಾಪ್ಸಿಕಮ್ ಕೂಡ ಮಾಡ್ತಾರೆ. ಹೌದು. ಈ ಮಳೆಗಾಲದಲ್ಲಿ ಬಿಸಿ 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 ಇದನ್ನ ಚಾಕ್ ತಿಂತಾ ಇದ್ರೆ ಆಹಾ. ಯೂಶಲಿ ನಿಮ್ ಕಡೆ ಮಳೆ ಎಲ್ಲ ಅಷ್ಟೊಂದು ಇಲ್ಲ ಅಲ್ವಾ? ಕಡಿಮೆ ಕಡಿಮೆ, ಹಾ. ಈ ಸರ್ತಿ ತುಂಬಾ ಕಡಿಮೆ ಆಗಿದೆ. ಮನೆಯಲ್ಲಿ ಹೀಗೆ ಸಂಜೆ ಮಾಡ್ತಾ ಇರ್ತೀರಾ ಹೊಸ ಹೊಸ ಮಕ್ಕಳು ಅಡುಗೆ? ಬರ್ತಾರಲ್ಲ ಆ ಟೈಮಿಗೆ ಹಾ. ಏನಾದರೂ ಮಾಡಿ ಕೊಡ್ತಾರೆ. ಓಕೆ. ಸೊ ಮಕ್ಕಳು ಓದ್ಕೊಂಡಿದ್ದಾರಾ? ಹಾ. ದೊಡ್ಡ ಮಗಳದು MA ಹಾ. ಆಯಿತು, ಮತ್ತು ಹೈಯರ್ ಸ್ಟಡಿ ಹೋಗಿದ್ದಾರೆ ಬೆಂಗಳೂರಿಗೆ. ಹಾಂ ಹಾಂ. ಚಿಕ್ಕ ಮಗಳು ಡಿಗ್ರಿ ಆಯಿತು, ಓಕೆ. ಸಂಗೀತ ಕಲಿತಾ ಇದ್ದಾರೆ. ವಾವ್, ಸಂಗೀತ ಕಲಿತಾ ಇದ್ದಾರೆ. ಹೌದು. ಮೊದಲು ಮಗಳು ಸಹ ಭರತನಾಟ್ಯ ಟೀಚರ್ ಇದ್ದರು. ಓಕೆ. ಮಗ ಈ ಸಲ ITI ಮಾಡ್ತಾ ಇದ್ದಾನೆ. ಹಾಂ ಹಾಂ. ಹತ್ರ ಎಷ್ಟು ವರ್ಷಗಳಾಯಿತು ನೀವು ಹಾನಗಲ್ಲಿಂದ ಇಲ್ಲಿಗೆ ಶಿಫ್ಟ್ ಆಗಿ? ಇವಾಗ 28 ವರ್ಷ. 28 ವರ್ಷ. ವಾವ್. ಸೊ ನಿಮ್ಗೊಂಥರ ಬೆನಿಫಿಷಿಯರಿ ಅಲ್ವಾ? ಅಲ್ಲಿದು ನಿಮ್ಗೆ ಗೊತ್ತು ಆಲ್ರೆಡಿ, ಹೌದು. ಇಲ್ಲಿದು ಹೊಸತನ ಕಲಿತಾ ಇದ್ದೀರಾ ಕಲಿತಾ ಇದ್ದೀನಿ. ಅಲ್ವಾ? ಆಲ್ರೆಡಿ ಕಲಿತಾ ಆಗಿದೆ ಆಲ್ಮೋಸ್ಟ್ ನೋಡಿದ ಹಾಗೆ. ತೆಗಿಯೋ. ಹಾಂ ಹಾಂ. ಓಕೆ. ಸೊ ಮಕ್ಕಳು ಅಮ್ಮ ನಾನು ಹೀರೆಕಾಯಿ ಒಂದು ತಿನ್ನಲ್ಲ ಅಂತ ಹೇಳ್ತಾರಲ್ಲ, ಅವ್ರಿಗೆ ಇದು ಗೊತ್ತೇ ಆಗ್ಲಿಕ್ಕಿಲ್ಲ ಅಲ್ವಾ? ಹೌದು. ಹೀರೆಕಾಯಿ ಬಜ್ಜಿ ಅಂತ. ರೆಡಿ, ಹೀರೆಕಾಯಿ ಬಿಸಿ ಬಿಸಿ ಬಜ್ಜಿ ರೆಡಿ ಆಯಿತು. ಟೇಸ್ಟ್ ನೋಡಿ. ಓಕೆ, ಥ್ಯಾಂಕ್ ಯು. ಹೀರೆಕಾಯಿಂದ ಮಾಡಿರುವಂಥ ಬಿಸಿ ಬಿಸಿ ಬಜ್ಜಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ದಿಸ್ ರೆಸಿಪಿ ಮೇಡಮ್. ಥ್ಯಾಂಕ್ ಯು. ಸೊ ವೀಕ್ಷಕರೇ, ಹೀರೆಕಾಯಿಂದ ಗೊತ್ತೇ ಆಗೋದಿಲ್ಲ ನೋಡಬೇಕಾದ್ರೆ. ಸೊ ಹೀರೆಕಾಯಿಂದ ಮಾಡಿರುವಂತಹ ಬಿಸಿ ಬಿಸಿ ಪೋಡಿ, ಅದೇ ಅವ್ರ ಭಾಷೆಯಲ್ಲಿ ಹೇಳೋದಾದರೆ ಹೀರೆಕಾಯಿಂದ ಮಾಡಿರುವಂತಹ ಬಜ್ಜಿ ರೆಡಿಯಾಗಿದೆ. ಸೊ ವೀಕ್ಷಕರೇ, ಇದನ್ನು ಯಾವ ರೀತಿ ಮಾಡೋದು ಅಂತ ನೋಡ್ಕೊಂಡು ಬರೋಣ ಬನ್ನಿ. ಹೀರೆಕಾಯಿ ಬಜ್ಜಿ ತಯಾರಿಸುವ ವಿಧಾನ. ಮೊದಲಿಗೆ 1 ಕಪ್ ಕಡಲೆ ಹಿಟ್ಟಿಗೆ 1 ಚಮಚದಷ್ಟು ಗೋಧಿ ಹಿಟ್ಟು, 1 ಚಮಚ ಕಾರ್ನ್ಫ್ಲೋರ್, 1 ಚಮಚದಷ್ಟು ಬಾಂಬೆ ರವೆ ಸೇರಿಸಿ ರುಚಿಗೆ ಅನುಸಾರವಾಗಿ ಉಪ್ಪು, ಓಂಕಾಳು, ಸ್ವಲ್ಪ ನೀರು ಹಾಕಿ ಕಲಸಿಕೊಳ್ಳಿ. ಆನಂತರ ಹೀರೆಕಾಯಿ ತುಂಡುಗಳನ್ನು ಹಿಟ್ಟಿನಲ್ಲಿ ಅದ್ದಿ ಕಾದ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ನಲ್ಲಿ ಹೊಂಬಣ್ಣ ಬರುವವರೆಗೂ ಕರಿಯಿರಿ. ಈಗ ಗರಿಗರಿಯಾದ ಬಿಸಿ ಬಿಸಿಯಾದ ಹೀರೆಕಾಯಿ ಬಜ್ಜಿ ತಯಾರು. ಸೊ ರೇಣುಕಾ ಮೇಡಮ್, ಬಿಸಿ ಬಿಸಿಯಾಗಿರುವಂತಹ ಬಜ್ಜಿ ರೆಡಿಯಾಗಿದೆ. ಸೊ ಹೀರೆಕಾಯಿ ಬಜ್ಜಿ ಪ್ಲಸ್ ಹೀರೆಕಾಯಿ ಚಟ್ನಿ.
ಸೊ ಒಂಥರ ವಿಭಿನ್ನವಾದಂಥ ರುಚಿ ಅಂತ ಅನ್ನಿಸ್ತಾ ಇದೆ, ಯಾಕಂದರೆ ಗಮಿಸ್ತಾ ಇದೆ, ಅವಾಗದಿಂದ ಟೆಂಪ್ಟ್ ಮಾಡ್ತಾ ಇದೆ. ಹೆಚ್ಚಾಗಿ ನಾನು ಎಲ್ಲರ ಹತ್ರ ಕೇಳೋದು ಗೆಸ್ಟ್ ಹತ್ರ ಫಸ್ಟ್ ಯಾವುದು ತಿನ್ನುವ ಅಂತ, ಬಟ್ ಇವತ್ತು ಎರಡನ್ನ ಒಟ್ಟಿಗೆ ತಿನ್ನಬೇಕು ಅಲ್ವಾ? ಒಟ್ಟಿಗೆ ತಿನ್ನಿ. ಓಕೆ, ಟೇಸ್ಟ್ ಮಾಡುವ. ಓಕೆ. ಸೊ ಯಾಕಂದರೆ ನೀವು ಇದಕ್ಕೆ ಖಾರ ಸ್ವಲ್ಪ ಕಡಿಮೆ ಹಾಕಿದ್ದೀರಿ, ಆಮೇಲೆ ಖಾರ ಹಾಕೇ ಇಲ್ಲ, ಇದಕ್ಕೆ ಹಾಕಲಿಲ್ಲ. ಸೊ ಇದಕ್ಕೆ ಹಾಕಿದ್ದೀರಿ ಅಂತ ಹೇಳಿ ಇದಕ್ಕೆ ಖಾರನೇ ಹಾಕಿಲ್ಲ. ಸೊ ಹಾಗಾಗಿ ಒಟ್ಟಿಗೆ ತಿನ್ನುವಂಥ ಅವಕಾಶ. ಸೊ ಸೂಪರ್, ತುಂಬ ರುಚಿಯಾಗಿದೆ ಚಟ್ನಿ. ಖಡಕ್ ಚಟ್ನಿ ವಿದ್ ಸ್ಮೂತ್ ಪೋಡಿ ಅಂತ ಹೇಳ್ಬೋದು. ಕ್ರಿಸ್ಪಿ ಪೋಡಿ. ರೊಟ್ಟಿಗೆ, ಚಪಾತಿಗೆ, ದೋಸೆಗೆಲ್ಲ ಒಳ್ಳೆದಾಗ್ತದೆ. ಗಂಜಿಗೆ, ಓಕೆ, ಇಲ್ಲಿ ಗಂಜಿ ಮಾಡ್ತಾರಲ್ಲ, ಹೌದು ಹೌದು, ಚೆನ್ನಾಗಿ. ನಮ್ಮ ಕಡೆ ಗಂಜಿ ಒಂಥರ ಸ್ಟ್ರಾಂಗ್ ಫುಡ್ ಅಂತ ಹೇಳ್ಬೋದು. ಹೌದು, ನಿಮ್ಮ ಕಡೆ ಜಾಸ್ತಿ ಮಾಡೋದಿಲ್ಲ ಕಾಣಿಸುತ್ತೆ. ಮಾಡ್ತೇವೆ, ಬಟ್ ಇದ್ರ ಬೆಲ್ತಿಗೆ ಹಾಕಿದಲ್ಲ ಹಾಂ, ಅದು ಮಾಡ್ತೀವಿ. ಓಕೆ, ನಾವಿಲ್ಲಿ ಬಾಯ್ಲ್ಡ್ ರೈಸ್ ಜಾಸ್ತಿ ರೈಸ್ ಮಾಡ್ತೇವೆ. ಮಾಡ್ತೇವೆ, ಅಪರೂಪಕ್ಕೆ ನಾವು ಸಹ ಮಾಡಿ ಚಟ್ನಿ ಮಾಡ್ತೇವೆ. ಹಾಗೆ ತುಂಬ ರುಚಿಯಾಗಿದೆ. ಸೊ ಎಲ್ಲರೂ ಮಾಡಲೇಬೇಕಾದಂಥ ಒಂದು ರೆಸಿಪಿ ಇದು. ಸೊ ಈಸಿ ಆ್ಯಂಡ್ ಈವನ್ ಟೇಸ್ಟಿ ಆ್ಯಂಡ್ ಹೆಲ್ದಿ ಕೂಡ. ಹೀರೆಕಾಯಲ್ಲಿ ಒಳ್ಳೆ ಪೋಷಕಾಂಶಗಳಿವೆ, ಮಕ್ಕಳು ತಿನ್ಲಿಕ್ಕೆ ಕೇಳೋದಿಲ್ಲ. ಸೊ ಇದು ಒಳ್ಳೆ ಐಡಿಯಾ. ಸೊ ಇವಾಗ ನಮ್ಮ ಈ ಕಾರ್ಯಕ್ರಮಕ್ಕೆ ಬಂದು ನಿಮಗೆ ಏನು ಅನಿಸಿತು? ಒಳ್ಳೆಯದಾಗಿ ಖುಷಿ ಖುಷಿ ಆಯ್ತಾ? ಆಯಿತು. ಖುಷಿ ಆಯಿತು. ಆ್ಯಕ್ಚುಲಿ ನಿಮ್ಮ ಒಟ್ಟಿಗೆ ಮಾತಾಡಿದ ಇನ್ನೂ ಖುಷಿ ಆಯಿತು. ಥ್ಯಾಂಕ್ ಯು. ಸೊ ನೀವು, ನಮಗೂ ತುಂಬ ಖುಷಿ ಆಯಿತು ನಮ್ಮ ಕಾರ್ಯಕ್ರಮಕ್ಕೆ ಬಂದು ಇಂಥ ಹೊಸ ಅಡುಗೆಯನ್ನು, ರೆಸಿಪಿಯನ್ನು ಹೇಳಿಕೊಟ್ಟಿದ್ದಕ್ಕೆ ನಿಮಗೆ ನಮ್ಮ ಟಿವಿಯ, ನಮ್ಮ ಸವಿರುಚಿಯ ವತಿಯಿಂದ ಹೃತ್ಪೂರ್ವಕ ಧನ್ಯವಾದಗಳು. ನಾನು ಹಾಗೆಯೇ ನಮ್ಮ ಸ್ಪಾನ್ಸರ್ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಇವರ ವತಿಯಿಂದ ಪುಟ್ಟ ಕಿರುಕಾಣಿಕೆ ನಿಮಗೆ. ಥ್ಯಾಂಕ್ ಯು. ಹಾಗೆಯೇ ಸಂತೋಷ್ ರೈಸ್ ಮಿಲ್ಸ್ ಅವರ 2 ಸ್ಟಾರ್ ರೈಸ್ ಭದ್ರಾವತಿ, ಇವರ ವತಿಯಿಂದ ಪುಟ್ಟ ಕಿರುಕಾಣಿಕೆ ಮೇಡಮ್. ಥ್ಯಾಂಕ್ ಯು. ಸೊ ನಿಮಗೆ ಮತ್ತೊಮ್ಮೆ ಮಗದೊಮ್ಮೆ ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಹೊಸ ರೆಸಿಪಿಯನ್ನು ಹೇಳಿಕೊಟ್ಟಿದ್ದಕ್ಕಾಗಿ ಹೃತ್ಪೂರ್ವಕ ಧನ್ಯವಾದಗಳು. ಥ್ಯಾಂಕ್ ಯು ಮೇಡಮ್. ಸೊ ವೀಕ್ಷಕರೇ, ಇವತ್ತು ಇದೀಗ ಹೀರೆಕಾಯಿಯಿಂದ ಮಾಡುವಂತಹ ವಿಶೇಷವಾದಂಥ ಅಡಿಗೆ, ಎಸ್ಪೆಷಲಿ ಸ್ನ್ಯಾಕ್ಸ್ ಯಾವ ರೀತಿ ಮಾಡೋದು ಅಂತ ಶ್ರೀಮತಿ ರೇಣುಕಾ ಅವರು ನಮಗೆ ಇವತ್ತು ಹೇಳಿಕೊಟ್ಟಿದ್ದಾರೆ. ಸೊ ನಾನಂತೂ ಮನೆಗೆ ಹೋಗಿ ಟ್ರೈ ಮಾಡ್ತೇನೆ. ಮತ್ತೆ ನೀವೇನು ಮಾಡ್ತೀರಾ ಅಲ್ವಾ? ಸರಿ. ಸೊ ಮತ್ತೊಂದು ಸಂಚಿಕೆಯಲ್ಲಿ ಮತ್ತೊಂದು ಹೊಸ ರುಚಿಯೊಂದಿಗೆ ಮತ್ತೆ ಸಿಗ್ತೇನೆ. ಅಲ್ಲಿವರೆಗೂ ನಮಸ್ಕಾರ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್ ಭದ್ರಾವತಿ. ರೈಸ್ ಪ್ಯೂರ್ ಅಂಡ್ ಅಥೆಂಟಿಕ್ ಸ್ಪೈಸಸ್. ಪೋಸ್ಟ್ ಮ್ಯಾನ್ ತೂರ್ದಾಲ್, ಮದುವೆ ಜವಳಿಗಳಿಗೆ ಹೆಸರಾಂತ ಮಳಿಗೆ ಸತ್ಯನಾಥ್ ಸ್ಟೋರ್ಸ್, ವಿಸ್ಮಯ ವಾಟರ್ ಪಾರ್ಕ್ ಕನ್ನೂರು, ನಾರನ್ಸ್ ಆ ಡೈಲಿ ಬ್ರೆಡ್ ಆ ಡೈಲಿ ಫುಡ್, ಲಲಿತಾ ಜ್ಯುವೆಲರಿ ಹಾಗೂ ಟೆಕ್ನಿಕಾ ಹೋಮ್ ಅಪ್ಲಯನ್ಸಸ್. ನಮ್ ಫ್ಯಾಮಿಲಿ ಹೆಲ್ತ್ ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ. ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್.